ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಲ್ವಾ? ಗುಡ್ ಈವ್ನಿಂಗ್ ಎಲ್ರಿಗೂ ಕೂಡ. ಇವಾಗ ಇಲ್ಲಿ ಟೈಮ್ 6 ಗಂಟೆ ಆಯಿತು. ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹೊರಗಡೆ ಹೋಗ್ತಾ ಇದ್ದೀನಿ. ಇದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಶಾಪಿಂಗ್ ಇತ್ತು, ಅದಕ್ಕೋಸ್ಕರ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನಕ್ಕೋಸ್ಕರ ಶಾಪಿಂಗ್ ಮಾಡ್ತಾ ಇದ್ದೀವಿ ಎಲ್ಲದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನೇನೆಲ್ಲ ತೊಗೊಂಡೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಏನಕ್ಕೋಸ್ಕರ ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಡಿಸೆಂಬರ್ 3 ಶ್ರೇಯಾನ್ ಬರ್ಡೇ ಬಂತು. ಸ್ವಲ್ಪ ಶಾಪಿಂಗ್ ಇತ್ತು, ಅದಕ್ಕೋಸ್ಕರ ಹೊರಗಡೆ ಹೊರಟಿದ್ದೀವಿ. ಇವತ್ತಾನೆ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ, ನಮ್ಮ ಬೀದಿಲೇ ಇದ್ದೀವಿ. ಹೊರಗಡೆಗೆ ಇದ್ದೀವಿ, ಹೊರಗಡೆ ಹೋಗೋಣ. ಇವಾಗ ನಾವು ಮಾಲ್ ಎಂಟರ್ ಆಗಿದ್ದೀವಿ ಅಷ್ಟೇ. ಮಾಲ್ ಎಂಟರ್ ಆದ ತಕ್ಷಣ ಯಾವುದೇ ಮಾಲ್ಗಳಾಗಿರ್ಬೋದು, ನಾವು ಎಂಟರ್ ಆದ ತಕ್ಷಣ ನಮಗೆ ನಮ್ಮ ಬ್ಯಾಗ್ಗಳಿಗೆ ಅವರು ಲಾಕನ್ನು ಮಾಡ್ತಾರೆ. ಇವಾಗ ನಾನು ಕೂಡ ನನ್ನ ಬ್ಯಾಗಿಗೆ ಲಾಕ್ ಹಾಕಿಸ್ಕೊತಾ ಇದ್ದೀನಿ. ಅಲ್ಲಿ ಕೂಡ ಇಡ್ಬೋದಿತ್ತು, ಅಲ್ಲಿ ಕೂಡ ಇಡುವಂಥ ಆಪ್ಷನ್ ಇತ್ತು, ಬಟ್ ನಾನು ಲಾಕ್ ಹಾಕ್ಕೊಂಡು ಬ್ಯಾಗ್ನ ತೊಗೊಂಡೋದೆ. ತುಂಬ ಜನ ಬರ್ತಾಯಿದ್ರು, ತುಂಬಾ ವೆರೈಟಿಯಾಗಿ ಕಲೆಕ್ಷನ್ಸ್ ಕೂಡ ಇತ್ತು. ಎಸ್ಪೆಷಲಿ ಹುಡುಗಿರ ಬಟ್ಟೆ ಅಂತೂ, ಸಣ್ಣ ಸಣ್ಣ ಮಕ್ಕಳ ಬಟ್ಟೆ ಅಂತೂ ತುಂಬಾ ಚೆನ್ನಾಗಿತ್ತು. ಇದು ಕಿಡ್ಸ್ ಕಲೆಕ್ಷನ್, ಹುಡುಗಿರ ಬಟ್ಟೆನೇ ನೋಡ್ತಾ ಇರ್ಬೋದು. ಒಂದಕ್ಕಿಂತ ಒಂದು ಸೂಪರ್ ಆದಂಥ ಕಲೆಕ್ಷನ್ ಇತ್ತು. ಶ್ರೇಯಾನ್ ಕೂಡ ನೋಡ್ತಾ ಇದ್ದಾನೆ. ಡಿಸೈನ್ಸ್ ಎಲ್ಲ ತುಂಬಾ ವೆರೈಟಿ ಆಗಿತ್ತು. ನನಗಂತೂ ಎಲ್ಲನೂ ಕೂಡ ತುಂಬಾ ಇಷ್ಟ ಆಯಿತು. ಸೆಕೆಂಡ್ ಫ್ಲೋರಲ್ಲಿ ಎಲ್ಲ ವಿಮೆನ್ಸ್ ಕಲೆಕ್ಷನ್ಸ್ ಇದೆ, ನೋಡ್ತಾ ಇದ್ದೀರಾ? ಎಲ್ಲ ವಿಮೆನ್ಸ್ ಕಲೆಕ್ಷನ್ಸ್ ಇದೆ. ಟಾಪ್ಸ್ ಅಂತೂ ಒಂದಕ್ಕಿಂತ ಒಂದು ಆಸಮ್ ಆಗಿದೆ ಡಿಸೈನ್. ಮತ್ತು ಶೂಸ್ ಕಲೆಕ್ಷನ್ಸ್ ಇದೆ, ಬ್ಯಾಗ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಶೂ ತೊಗೊಳ್ಬೇಕಂತ ಹೇಳಿ ಶೂ ನೋಡಿಲ್ಲ, ಶ್ರೇಯಾನ್ಗೂ ಶೂ ತೊಗೋಬೇಕು. ಅದಲ್ಲದೆ ಕಿಚನ್ ಕುಕ್ವೇರ್ ಕೂಡ ಇಲ್ಲಿದೆ. ಇಲ್ಲೆಲ್ಲ ನೋಡ್ತಾ ಇದ್ರ ಬ್ಯಾಗ್ಸ್ ಕಲೆಕ್ಷನ್ಸ್ ಎಲ್ಲ, ಇಲ್ಲೆಲ್ಲ ಬ್ಯಾಗ್ಸ್ ಕಲೆಕ್ಷನ್ಸ್ ಇದೆ. 3rd ಫ್ಲೋರ್ ಇದು. ಶೂಸ್, ಬ್ಯಾಗ್ ಕಲೆಕ್ಷನ್ಸ್ ಎಲ್ಲ ಇದೆ ಇಲ್ಲಿ. ಎಸ್ ಗಾಯ್ಸ್, ಆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಾವು. ನಾನು ಏನೇನೆಲ್ಲ ತೊಗೊಂಡೆ ಅಂತ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಮೊದಲೇ, ಏನೇನೆಲ್ಲ ನಾನು ಶಾಪಿಂಗ್ ಮಾಡಿದೆ ಅಂತ. ಇವಾಗ ಅವೆಲ್ಲವನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಬಟ್ಟೆಗಳ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇತ್ತು. ಎಸ್ಪೆಷಲಿ ಬೇಬಿ ಗರ್ಲ್ಸ್ ಡ್ರೆಸ್ ಎಲ್ಲ ಸೂಪರ್ ಆಗಿತ್ತು ಕಲೆಕ್ಷನ್ಸ್. ಮತ್ತು ಹುಡುಗರ ಬಟ್ಟೆ ಸ್ವಲ್ಪ ಕಲೆಕ್ಷನ್ಸ್ ಕಮ್ಮಿ ಅಂತ ಹೇಳ್ಬೋದು. ತುಂಬಾ ಹುಡುಕಿದ್ವಿ ನಾವು ಶ್ರೇಯಾನ್ಗೋಸ್ಕರ. ಆದರೆ ಬೇಬಿ ಗರ್ಲ್ ಕ್ಯೂಟ್ ಡ್ರೆಸ್ ಇತ್ತು, ನೋಡೋವಾಗಲೇ ತುಂಬ ಆಸೆ ಆಗ್ತಾ ಇತ್ತು. ಹೆಣ್ಣು ಪಾಪು ಬಟ್ಟೆಗಳೆಲ್ಲ. ಮತ್ತು ವಿಮೆನ್ಸ್ ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು. ಜೆಂಟ್ಸ್ ಕಲೆಕ್ಷನ್ ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳ್ಬೋದು. ಹೆಚ್ಚಾಗಿ ಇದ್ದಿದ್ದೆ ವಿಮೆನ್ಸ್ ಕಲೆಕ್ಷನ್, ಮತ್ತು ಜೆಂಟ್ಸ್ ಕಲೆಕ್ಷನ್ ಸ್ವಲ್ಪ ಕಡಿಮೆ ಇತ್ತು. ನನಗೇನು ಜೆಂಟ್ಸ್ ಕಲೆಕ್ಷನ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಹುಡುಗಿರ ಬಟ್ಟೆ ಅಂತೂ ತುಂಬಾ ಕ್ಯೂಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಶ್ರೇಯಾನ್ಗೆ ಹುಡ್ಕೋದ್ರಲ್ಲಿ ತುಂಬಾ ಸುಸ್ತಾಗ್ಬಿಟ್ವಿ. ಯಾಕಂತ ಹೇಳಿದ್ರೆ ಅಷ್ಟೊಂದು ಕಲೆಕ್ಷನ್ ನಮಗೆ ಏನು ಇಷ್ಟ ಆಗಲಿಲ್ಲ. ಹುಡುಗಿರ ಬಟ್ಟೆ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಬನ್ನಿ ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಮೊದಲು ತೋರಿಸ್ತೀನಿ. ಫಸ್ಟ್ ನಾನು ಶ್ರೇಯಾನ್ ಬಟ್ಟೆಗಳನ್ನು ತೋರಿಸ್ತೀನಿ, ಶ್ರೇಯಾನ್ಗೆ ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ. ಹೆಚ್ಚಾಗಿ ಎಲ್ಲ ಅವನಿಗೇನೆ. ಮೊದಲೆಲ್ಲ ಹೋದಲ್ಲಿ ನಾನು ಹೆಚ್ಚು ಶಾಪಿಂಗ್ ಮಾಡ್ತಾ ಇದ್ದೆ. ಇವಾಗ ಏನಿದ್ರು ಅವನಿಗೆ ಏನಾದರೂ ತೊಗೊಳ್ಳೋಣ, ಅವನಿಗೆ ಏನಾದರೂ ಡಿಫ್ರೆಂಟಾಗಿ ಪರ್ಚೇಸ್ ಮಾಡೋಣ ಅಂತ ಇವಾಗ ಅನ್ನಿಸ್ತದೆ. ಬನ್ನಿ ಫಸ್ಟ್ ತೋರಿಸ್ತೀನಿ ಏನು ತೊಗೊಂಡಿದ್ದೀನಿ ಅಂತ. ಮೊದಲನೇದಾಗಿ ಈ ಥರ ಒಂದು ಬ್ಲೇಸರ್ ತೊಗೊಂಡಿದ್ದೀನಿ ನಾನು, ನೇವಿ ಬ್ಲೂ ಕಲರಲ್ಲಿ ಇದೆ ಇದು. ಈ ಡಿಸೈನ್ ನನಗೆ ತುಂಬಾ ಇಷ್ಟ ಆಯಿತು. ಇಲ್ಲೊಂದು ಕಟ್ಟಿದೆ ಇದಕ್ಕೆ, ಈ ಥರ ತುಂಬಾ ಚೆನ್ನಾಗಿ ಒಪ್ತಾ ಇತ್ತು ಕೂಡ ಇದು ಅವನಿಗೆ. ಅದಕ್ಕೋಸ್ಕರ ಈ ಬ್ಲೇಸರ್ನ ತೊಗೊಂಡೆ ನಾನು. ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ, ತುಂಬಾ ಇಷ್ಟ ಆಯಿತು ನನಗೆ. ಇಲ್ಲಿ 3 ಬಟನ್ಸ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ. ಈ ಮೆಟೀರಿಯಲ್ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಈ ಕೋಟ್ ತುಂಬ ಚೆನ್ನಾಗಿ ಒಪ್ಪುತ್ತೆ ಕೂಡ ಅವನಿಗೆ ಈ ಡ್ರೆಸ್. ಅದಕ್ಕೋಸ್ಕರ ಈ ಒಂದು ಬ್ಲೇಸರ್ನ ತಗೊಂಡೆ. ನೆಕ್ಸ್ಟ್ ಈ ಥರ ಒಂದು ಸಿಂಪಲ್ ಕೋಟ್ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಒಪ್ತಾ ಇತ್ತು ಅವನಿಗೆ. ವೈಟ್ ಕಲರ್ ಶರ್ಟ್ಗೆಲ್ಲ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಪಾಕೆಟ್ ಒಂದು ಕ್ಯೂಟಾಗಿ ಡಿಸೈನ್ ಇದೆ, ಫಿಶ್ ಇದು, ಇಲ್ಲೆಲ್ಲ ಫಿಶ್ ಡಿಸೈನ್ ಇದೆ. ಇದಂತೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಇಲ್ಲೊಂದು ಬೆಲ್ಟ್ ಕೂಡ ಕೊಟ್ಟಿದ್ದಾರೆ, ಅಡ್ಜಸ್ಟೇಬಲ್ ಬೆಲ್ಟ್. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ಸಾಫ್ಟ್ ಕೂಡ ಇದೆ. ನನಗೆ ಇದು ಕೂಡ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಇದೊಂದು ತಗೊಂಡೆ.
ನೆಕ್ಸ್ಟ್ ಅದೇ ಥರ ಕೋಟ್ ಇನ್ನೊಂದು ಕಲರಲ್ಲಿ ತೊಗೊಂಡಿದ್ದೀನಿ ನಾನು. ಡಿಸೈನ್ ಸ್ವಲ್ಪ ಚೇಂಜ್, ಇಲ್ಲೆಲ್ಲ ಬೆಲ್ಟ್ ಇಲ್ಲ, ಇದರಲ್ಲಿ ಅದರಲ್ಲಿ ಬೆಲ್ಟ್ ಇದೆ, ಇದರಲ್ಲಿ ಬೆಲ್ಟ್ ಇಲ್ಲ. ಇದು ಅಷ್ಟೇ ತುಂಬಾ ಒಂಥರ ಇಲ್ಲಿ ಸಿಲ್ಕ್ ಟೈಪ್, ಇಲ್ಲಿ ಒಂಥರ ಬೇರೆನೇ ಮೆಟೀರಿಯಲ್. ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಸ್ಕೈ ಬ್ಲೂ ಶರ್ಟ್ಗೆಲ್ಲ ಇದು ಅಥವಾ ಬ್ಲ್ಯಾಕ್ ಶರ್ಟ್ಗೆಲ್ಲ ಇದು ಕೂಡ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಇದನ್ನು ಹಾಕೊಳ್ಳುವಾಗ, ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ನೆಕ್ಸ್ಟ್ ವೈಟ್ ಶರ್ಟ್ ಒಂದು ತೊಗೊಂಡೆ ಅವನಿಗೆ. ವೈಟ್ ಶರ್ಟ್ ಆಫ್ ಹ್ಯಾಂಡ್ ಇರಲಿಲ್ಲ ಅವನ ಹತ್ರ, ಫುಲ್ ಹ್ಯಾಂಡ್ ಇತ್ತು. ಅದಕ್ಕೋಸ್ಕರ ಆಫ್ ಹ್ಯಾಂಡ್ ಶರ್ಟ್ ಒಂದು ತೊಗೊಂಡೆ. ಇದು ಮಾತ್ರ ಕ್ಲಾತ್ ವೈಸ್ ಸೂಪರ್ ಆಗಿದೆ. ತುಂಬಾ ಪ್ಯೂರ್ ಕಾಟನ್, ಇದು ತುಂಬಾ ಸಾಫ್ಟ್ ಕೂಡ ಇದೆ. ಮಕ್ಕಳಿಗೆ ಇಂಥ ಬಟ್ಟೆ ಹಾಕಿದ್ರೆ ತುಂಬಾ ಕಂಫರ್ಟೇಬಲ್ ಆಗಿರ್ತಾರೆ ಅವರು ಕೂಡ. ಇಂಥ ಬಟ್ಟೆನೇ ಬೆಟರ್ ಸಣ್ಣ ಮಕ್ಕಳಿಗೆಲ್ಲ. ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಅದಕ್ಕೆ ವೈಟ್ ಶರ್ಟ್ ಒಂದು ತೊಗೊಂಡೆ. ಆನಂತರ ಬ್ಲ್ಯಾಕ್ ಶಾರ್ಟ್ಸ್ ಒಂದು ತೊಗೊಂಡೆ ಅವನಿಗೆ, ಜೀನ್ಸ್ ಶಾರ್ಟ್ಸ್. ಇದು ಬ್ಲೂ ಶಾರ್ಟ್ಸ್ ಇತ್ತು ಅವನ ಹತ್ರ, ಬ್ಲ್ಯಾಕ್ ಶಾರ್ಟ್ ಇರಲಿಲ್ಲ. ನೋಡಿ ಇದು ಒಂಥರ ತುಂಬಾ ಚೆನ್ನಾಗಿದೆ. ಎಲ್ಲ ಬ್ರ್ಯಾಂಡೆಡ್ ಕ್ಲೋತ್ಸ್ ಇವೆಲ್ಲ ತುಂಬಾ ಚೆನ್ನಾಗಿದೆ. ಇದು ಕೂಡ ಮೆಟೀರಿಯಲ್ ಕೂಡ ತುಂಬ ದಪ್ಪ ಇದೆ, ತುಂಬಾ ಚೆನ್ನಾಗಿದೆ. ತುಂಬ ವರ್ಷ ಬಾಳಿಕೆ ಬರುತ್ತೆ. ಅದಕ್ಕೋಸ್ಕರ ನಾನು ಹೆಚ್ಚಾಗಿ ಎಲ್ಲ ಕೂಡ ಬ್ರ್ಯಾಂಡೆಡ್ ಬಟ್ಟೆಗಳನ್ನೇ ತೊಗೊಂಡೆ. ಒಂದ್ಸಲ ಹಣ ಕೊಟ್ಟರೆ ಕೂಡ ಇವುಗಳೆಲ್ಲ ಚೆನ್ನಾಗಿ ಬಾಳಿಕೆ ಬರ್ತವೆ. ಅದಕ್ಕೋಸ್ಕರ ಅವನಿಗೆಲ್ಲ ಬ್ರ್ಯಾಂಡೆಡ್ ಕ್ಲೋತ್ಸೇ ತೊಗೊಂಡಿದ್ದೀನಿ ನಾನು. ತುಂಬಾ ಕ್ಯೂಟ್ ಆಗಿದೆ ಇದು ಕೂಡ, ಅದಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಹೇಳೋದಾದರೆ ಇದು ಸಿಂಪಲ್ ಟೀ ಶರ್ಟ್. ಇದು ಕಲರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಟೀ ಶರ್ಟ್ನ ತೊಗೊಂಡೆ ನಾನು. ಚೆನ್ನಾಗಿ ಒಪ್ತಾ ಇತ್ತು ಅವನಿಗೆ ಈ ಕಲರ್, ನೇವಿ ಬ್ಲೂ ಎಲ್ಲ ಅವನಿಗೆ ಚೆನ್ನಾಗಿ ಒಪ್ಪುತ್ತೆ. ಅದಕ್ಕೋಸ್ಕರ ಈ ಟೀ ಶರ್ಟ್ನ ತೊಗೊಂಡೆ ನಾನು. ಇನ್ನು ನೆಕ್ಸ್ಟ್ ಹೇಳೋದಾದರೆ ಕಾಲರ್ ಟೀ ಶರ್ಟ್ ಒಂದು ತೊಗೊಂಡೆ. ಇದೊಂದು 2-3 ಕಲರಲ್ಲಿ ಮಿಕ್ಸ್ ಇದೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಒಪ್ತಾ ಇತ್ತು. ಅದಕ್ಕೋಸ್ಕರ ಈ ಟೀ ಶರ್ಟ್ ಒಂದು ತೊಗೊಂಡೆ ಅವನಿಗೆ. ಇನ್ನು ಜಾಕೆಟ್ ತೊಗೊಂಡೆ ಒಂದು, ಹೊರಗಡೆ ಹೋಗುವಾಗ ಹಾಕೊಳ್ಳೋಕ್ಕೆ, ಚಳಿಗೆಲ್ಲ ಇದು ತುಂಬಾ ಚೆನ್ನಾಗಾಗುತ್ತೆ. ಕಲರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯಿತು. ಆರೆಂಜ್ ಗ್ರೇ ವಿತ್ ನೇವಿ ಬ್ಲೂ ಕಲರ್ ತುಂಬಾ ಚೆನ್ನಾಗಿದೆ. ಇದು ಮೆಟೀರಿಯಲ್ ವೈಸ್ ತುಂಬ ದಪ್ಪ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ಇದನ್ನು ತೊಗೊಂಡೆ ನಾನು. ಕರೆಕ್ಟಾಗಿ ಫಿಟ್ ಆಗುತ್ತೆ ಅವನಿಗೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಅದಕ್ಕೋಸ್ಕರ ಈ ಜಾಕೆಟ್ ಒಂದು ತೊಗೊಂಡೆ. ಅವನ ಬಟ್ಟೆಗಳು ಇಷ್ಟು. ನಂತರ ಅವನ ಶೂ ತೊಗೊಂಡಿದ್ದೀನಿ ಅವನಿಗೋಸ್ಕರ. ಈ ಶೂಸ್ ತುಂಬಾ ಚೆನ್ನಾಗಿ, ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ಈ ಶೂನ ತೊಗೊಂಡೆ ನಾನು. ತುಂಬಾ ಚೆನ್ನಾಗಿದೆ, ಯೆಲ್ಲೋ ಸ್ಕೈ ಬ್ಲೂ ವಿತ್ ಗ್ರೀನ್ ಕಲರ್. ಅದಕ್ಕೋಸ್ಕರ ಈ ಶೂನ ತೊಗೊಂಡೆ ನಾನು. ಈ ಕಲರ್ ಶೂ ಅವನ ಹತ್ರ ಇರಲಿಲ್ಲ, ಸೊ ಅದಕ್ಕೆ ಈ ಶೂನ ತೊಗೊಂಡೆ. ಇನ್ನು ನೆಕ್ಸ್ಟ್ ಅದರಲ್ಲೇ ವೈಟ್ ಕಲರ್ ತೊಗೊಂಡೆ ನಾನು ಅವನಿಗೆ. ವೈಟ್ ಶೂಸ್ ಕೂಡ ಅವನ ಹತ್ರ ಇರಲಿಲ್ಲ, ಸೊ ವೈಟ್ ಶೂಸ್ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಇದು, ನನಗಂತೂ ಇದು ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ. ಅದಕ್ಕೋಸ್ಕರ ಈ ಶೂಸ್ ತೊಗೊಂಡೆ. ಎಸ್, ಇದಿಷ್ಟು ಶ್ರೇಯಾನ್ ಕಲೆಕ್ಷನ್ಸ್. ಇವಾಗ ನನ್ನ ಕಲೆಕ್ಷನ್ಸ್ ಬಗ್ಗೆ ಮಾತಾಡೋಣ. ಇದೊಂದು ಟಾಪ್, ತುಂಬಾ ಬ್ಯೂಟಿಫುಲ್ ಆದಂತಹ ಟಾಪ್. ಇದು ತುಂಬಾ ಇಷ್ಟ ಆಯಿತು ನನಗಂತೂ. ಪಾರ್ಟಿ ವೇರ್ ಇದು. ಒಂದು ಸೈಡ್ ಶೋಲ್ಡರ್, ಇದಕ್ಕೆ ಒಂದು ಸೈಡ್ ಶೋಲ್ಡರ್ ಈ ಥರ ಇದೆ, ಇನ್ನೊಂದು ಸೈಡ್ ಶೋಲ್ಡರ್ ಈ ಥರ ಕೊಟ್ಟಿದ್ದಾರೆ. ಜೀನ್ಸ್ ಟಾಪ್ ಇದು, ಪಾರ್ಟಿ ವೇರ್. ನಿಮಗೆ ವಿಡಿಯೋದಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಒಂಥರ ಶೈನಿಂಗ್ ಆಗಿ ಸೂಪರಾಗಿ ಕಾಣಿಸ್ತಾ ಇದೆ. ಇದು ಟ್ರೈ ಮಾಡಿ ನೋಡಿದ್ದೀನಿ ಬ್ಲ್ಯಾಕ್ ಪ್ಯಾಂಟ್ಗೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು, ಅದಕ್ಕೋಸ್ಕರ ಇದನ್ನು ತೊಗೊಂಡೆ ನಾನು. ಇನ್ನು ಸಿಂಪಲ್ ಟೀ ಶರ್ಟ್ ತೊಗೊಂಡೆ. ಇದು ಒಂಥರ ಆರೆಂಜು ಅಲ್ಲ, ಒಂಥರ ಪಿಂಕು ಅಲ್ಲ, ಆ ಕಲರಲ್ಲಿದೆ ಇದು. ಇದು ಅಷ್ಟೇ ಬ್ಲ್ಯಾಕ್ ಪ್ಯಾಂಟ್ಗೆಲ್ಲ ಇದು ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು. ಅದಕ್ಕೋಸ್ಕರ ಈ ಟೀ ಶರ್ಟ್ ತೊಗೊಂಡೆ. ನೆಕ್ಸ್ಟ್ ವೈಟ್ ಟೀ ಶರ್ಟ್ ತೊಗೊಂಡೆ. ಈ ಥರ ಸಿಂಪಲ್ ಟೀ ಶರ್ಟ್ ಇದು. ಇದು ಕೂಡ ಅಷ್ಟೇ ತುಂಬಾ ಇಷ್ಟ ಆಯಿತು ನನಗೆ. ಅದಕ್ಕೋಸ್ಕರ ಈ ಟೀ ಶರ್ಟ್ ತೊಗೊಂಡೆ ನಾನು. ವೈಟಲ್ಲಿ ಇನ್ನೊಂದು ಟೀ ಶರ್ಟ್ ತೊಗೊಂಡಿದ್ದೀನಿ, 2 ಟೀ ಶರ್ಟ್ ತೊಗೊಂಡಿದ್ದೀನಿ ವೈಟಲ್ಲಿ ಈ ಥರ. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಬಟ್ ಸೈಜ್ ಸ್ವಲ್ಪ ಎಲ್ಲ ಟೀ ಶರ್ಟ್ದು ಸೈಜ್ ಸ್ವಲ್ಪ ದೊಡ್ಡದಾಗ್ತಾಯಿತ್ತು. ನನ್ನ ಸೈಜಲ್ಲಿ ಇರಲಿಲ್ಲ, ಒಂದು ಸ್ವಲ್ಪ ದೊಡ್ಡದಾಗ್ತಾಯಿತ್ತು. ಎಸ್ ಸೈಜ್ ಆದರೂ ದೊಡ್ಡ ಸೈಜೇ ಆಗ್ತಾಯಿದೆ ನನಗೆ. ಇದೊಂದು ಟೀ ಶರ್ಟ್ ತೊಗೊಂಡೆ.
ನೆಕ್ಸ್ಟ್ ಹೇಳೋದಾದರೆ ಇದೊಂದು ಜೀನ್ಸ್ ಟಾಪ್. ಇದು ಫುಲ್ ನೆಕ್ ಇಲ್ಲಿ ತನಕ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ನೆಕ್ ಇದೆ ಇದಕ್ಕೆ. ಈ ಥರ ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ, 3 ಬಟನ್ಸ್. ಬೇಬಿ ಪಿಂಕ್ ಕಲರಲ್ಲಿ ಇದೆ. ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಕ್ಯೂಟಾಗಿ. ಇಲ್ಲಿ ನೋಡಿ, ಇಲ್ಲಿ ಹುಕ್ ಕೊಟ್ಟಿದ್ದಾರೆ, ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಫುಲ್ ನೆಕ್ ಕವರ್ ಆಗುತ್ತೆ ಇದು ಇಲ್ಲಿ ತನಕ. ಜೀನ್ಸ್ಗೆ ಹಾಕೊಳ್ಳುವಂಥದ್ದು ಇದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಈ ಒಂದು ಟಿ ಶರ್ಟ್ನ ತೊಗೊಂಡೆ. ಇನ್ನು ನೆಕ್ಸ್ಟ್ ಹೇಳೋದಾದರೆ ಯೆಲ್ಲೋ ಟಿ ಶರ್ಟ್. ಇದು ಅಷ್ಟೇ ಜೀನ್ಸ್ಗೆ ಹಾಕೊಳ್ಳೋಕ್ಕೆ. ಇದ್ರ ಎಂಬ್ರಾಯ್ಡರಿ ವರ್ಕ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು, ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ನೆಟ್ಟೆಡ್ ಬಂದು ಫ್ರಂಟು ಹಾಗೂ ಬ್ಯಾಕ್ ಎರಡೂ ಸೈಡ್ ಇದಕ್ಕೆ ಈ ಥರ ಎಂಬ್ರಾಯ್ಡರಿ ನೆಟ್ಟೆಡ್ ಡಿಸೈನ್ ಇದೆ. ಇದು ಅಷ್ಟೇ ತುಂಬಾ ಇಷ್ಟ ಆಯಿತು ನನಗೆ, ಅದಕ್ಕೋಸ್ಕರ ಈ ಟಾಪ್ನ ತೊಗೊಂಡೆ. ಬ್ಲ್ಯಾಕ್ ಪ್ಯಾಂಟ್ಗೆಲ್ಲ ಇದು ಸಖತ್ತಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಹಾಕ್ಬೋದು ಅಥವಾ ಬ್ಲೂನೂ ಹಾಕ್ಬೋದು. ಬ್ಲ್ಯಾಕ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಈ ಯೆಲ್ಲೋ ಟಿ ಶರ್ಟ್ನ ತೊಗೊಂಡೆ. ಇನ್ನು ಇದು ಟಾಪ್ ಅಲ್ಲ, ಕೋಟ್ ಥರ ಅಂತ ಹೇಳ್ಬೋದು. ನೋಡಿ, ಇದು ಈ ಥರ ಇದೆ. ಒಳಗಡೆ ನಾವೇನಾದರೂ ಟಿ ಶರ್ಟ್ ಹಾಕೊಂಡ್ರೆ ಅದ್ರ ಮೇಲ್ಗಡೆ ಇದನ್ನು ಹಾಕ್ಕೊಳ್ಬೋದು. ನೋಡಿ, ಈ ಥರ ಇದೆ. ಇದು ಈ ಥರ ಇದೆ, ವಿ ಶೇಪಲ್ಲಿದೆ, ನೋಡ್ತಾ ಇದ್ದೀರಲ್ವ. ಇದು ಅಷ್ಟೇ ಇದು ಕ್ಲಾತ್ ವೈಸ್ ಹೇಳೋದಾದರೆ ಉಲ್ಲನ್ ಥರ ಇದೆ. ಚಳಿಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಸಾಫ್ಟ್ ಕೂಡ ಇದೆ. ಅದಕ್ಕೆ ಇದನ್ನು ತೊಗೊಂಡೆ, ತುಂಬಾ ಇಷ್ಟ ಆಯಿತು. ಈ ಥರದ್ದು ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ನನ್ನ ಹತ್ರ ಯಾವ ಥರ ಡಿಸೈನ್ಸ್ ಇಲ್ಲ ಆ ಥರ ಡಿಸೈನ್ಸ್ ಎಲ್ಲ ತೊಗೊಂಡಿದ್ವಿ ಡಿಫ್ರೆಂಟಾಗಿ. ಇದು ಕೂಡ ಅಷ್ಟೇ, ಕಲರ್ ತುಂಬ ಚೆನ್ನಾಗಿ ಗೊತ್ತಾಯಿತು, ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಬಟ್ಟೆ ಇಷ್ಟ ಆಯಿತು. ಇನ್ನು ಪರ್ಸ್ ತೊಗೊಂಡೆ ನಾನು. ನೋಡಿ, ಈ ಪರ್ಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಒಂದ್ಸಲ ಬೇಡ ಅಂತ ಬಿಟ್ಬಿಟ್ಟೆ, ಮತ್ತು ಯಾಕೋ ಗೊತ್ತಿಲ್ಲ ತಗೊಳ್ಳೋಣ ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿದೆ ಈ ಪರ್ಸ್. ಸೈಡ್ ಲಾಕ್ ಇದೆ ಇದರದ್ದು. ನೋಡಿ, ಈ ಥರ ಇದೆ ಇದು. ಈ ಥರ ಇದೆ ಇದು. ಇದಕ್ಕೆ ಚೈನ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಹೀಗೆ ಚೈನ್ ಕೂಡ ಯೂಸ್ ಮಾಡ್ಬೋದು. ಈ ಥರ ಇದೆ ಇದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದೆಲ್ಲ ಪಾರ್ಟಿ ವೇರ್ ಪರ್ಸಸ್, ತುಂಬಾ ಚೆನ್ನಾಗಿತ್ತು, ಅದಕ್ಕೋಸ್ಕರ ಇದನ್ನ ಒಂದು ತೊಗೊಂಡೆ ನಾನು. ಇನ್ನು ನೆಕ್ಸ್ಟ್ ಹೇಳೋದಾದರೆ ಇನ್ನೊಂದು ಪರ್ಸ್ ಇದೆ. ಇದು ಕೂಡ ತುಂಬಾ ಇಷ್ಟ ಆಯಿತು ನನಗೆ. ತುಂಬ ದಪ್ಪ ಕೂಡ ಇದೆ ಇದು. ಇಲ್ಲೊಂಥರ ಗೋಲ್ಡನ್ ಲೈನ್ ಇದೆ. ಇದಂತೂ ಸೂಪರ್ ಆಗಿದೆ, ಇದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಈ ಗೋಲ್ಡನ್ ಲೈನ್ ಬಂದು ತುಂಬಾ ಚೆನ್ನಾಗಿದೆ. ಇದು ಕೂಡ ಪಾರ್ಟಿ ವೇರ್. ಇದು ಕೂಡ ಇದರಲ್ಲಿ ಕೂಡ ಚೈನ್ ಇದೆ. ನೋಡಿ, ಈ ಥರ ಚೈನ್ ಇದೆ. ತುಂಬಾ ಇಷ್ಟ ಆಯಿತು ನನಗೆ ಈ ಪರ್ಸ್ ಕೂಡ, ಅದಕ್ಕೋಸ್ಕರ ಇದನ್ನು ತಗೊಂಡೆ ನಾನು. ಬ್ಲ್ಯಾಕ್ ಡ್ರೆಸ್ ಅಥವಾ ಬ್ಲೂ ಕಲರ್, ವೈಟ್ ಕಲರ್ ಯಾವ ಡ್ರೆಸ್ಗೆ ಕೂಡ ಇದು ಸೂಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಅಲ್ವಾ, ಅದಕ್ಕೋಸ್ಕರ ಇದನ್ನು ತಗೊಂಡೆ ನಾನು. ಇನ್ನು ನೆಕ್ಸ್ಟ್ ಶೂಸ್ ಕಲೆಕ್ಷನ್ಸ್ ಬಗ್ಗೆ ಮಾತಾಡೋಣ. ಈ ಥರ ಯೆಲ್ಲೋ ಶೂ ತೊಗೊಂಡೆ. ಇದು ಪ್ಯೂರ್ ಲೆದರ್. ಇದು ಕಾಣಿಸ್ತಾ ಇದೆ ನಿಮಗೆ, ಪ್ಯೂರ್ ಲೆದರ್. ಕಾಣೋಕ್ಕೆ ಮಾತ್ರ ಸಿಂಪಲ್ ಶೂ ಥರ ಕಾಣಿಸ್ತಾ ಇದೆ, ಬಟ್ ಇದು ಪ್ಯೂರ್ ಲೆದರ್ ಶೂ. ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಯೆಲ್ಲೋ ಡ್ರೆಸ್ಗೆ ಆವಾಗ ನಾನು ತೋರಿಸ್ನಲ್ಲ ಯೆಲ್ಲೋ ಟಾಪ್, ಅದಕ್ಕೆಲ್ಲ ಇದು ಸೂಟ್ ಆಗುತ್ತೆ, ಅದಕ್ಕೋಸ್ಕರ ಈ ಶೂಸ್ನ ತೊಗೊಂಡೆ ನಾನು. ಇನ್ನು ನೆಕ್ಸ್ಟ್ ಈ ಥರ ಶೂ ತೊಗೊಂಡೆ, ಒಂಥರ ಸ್ಕೈ ಬ್ಲೂ. ನನ್ನ ಹತ್ರ ವೈಟ್ ಕಲರ್ ಹಾಗೂ ಬ್ಲ್ಯಾಕ್ ಪಿಂಕ್ ಕಲರ್ ಶೂಸ್ ಇದೆ. ಅದು ಹೀಲ್ಸ್, ಈ ಥರ ಲೇಸ್ ಇದ್ದಿರಲಿಲ್ಲ, ಅದಕ್ಕೆ ನಾನು ಈ ಥರ ಲೇಸ್ ಶೂಸ್ನ ತೊಗೊಂಡೆ. ಬ್ರ್ಯಾಂಡ್ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ ಇದು ಕೂಡ. ಇದು ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು. ಆನಂತರ ವೈಟ್ ಶೂ ತೊಗೊಂಡೆ. ವೈಟ್ ಶೂ ಹೀಲ್ಸ್ ಇತ್ತು, ಈ ಥರ ಲೇಸ್ ಇದ್ದಿರಲಿಲ್ಲ. ಸೊ ಈ ಥರ ಲೇಸ್ ತೊಗೊಂಡೆ ನಾನು. ವೆಸ್ಟರ್ನ್ ವೇರ್ ಆಫ್ ಡ್ರೆಸ್ ಎಲ್ಲ ಹಾಕೊಂಡಾಗ ಈ ಥರ ಶೂಸ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಈ ಶೂಸ್ನ ತೊಗೊಂಡೆ ನಾನು. ಈ ಶೂಸ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಇಲ್ಲಿ ಒಂದು ಬಟನ್ ಸಿಸ್ಟಮ್ ನೀವು ನೋಡ್ತಾ ಇರ್ಬೋದು, ಬಟನ್ ಥರ, ಹಾಗೂ ಈ ಡಿಸೈನ್ ಎಲ್ಲ, ಈ ಸೈಡ್ ಡಿಸೈನ್ ಎಲ್ಲ ನನಗೆ ಯಾಕೋ ತುಂಬಾ ಇಷ್ಟ ಆಯಿತು, ಅದಕ್ಕೋಸ್ಕರ. ಈ ಲೇಸ್ ಕೂಡ ಇದರದ್ದು ತುಂಬಾ ಡಿಫ್ರೆಂಟ್ ಆಗಿದೆ, ಒಂಥರ ಶೈನಿಂಗ್ ಆಗಿ ತುಂಬಾ ಇಷ್ಟ ಆಯಿತು. ವಿಡಿಯೋದಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ಇದು ಕೂಡ ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು, ಅದಕ್ಕೋಸ್ಕರ ಈ ಶೂ ತಗೊಂಡೆ. ಇದಿಷ್ಟು ನನ್ನ ಶಾಪಿಂಗ್.
ನಿಮಗೆ ಹೇಗೆ ಅನ್ನಿಸ್ತು, ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನನಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಹೊಸೊಬ್ರು ನನ್ನ ಚಾನಲಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನು ಮುಂದಕ್ಕೆ ಬರುವ ಹೊಸ ಹೊಸ ವಿಡಿಯೋಗಳ ನೀವೇ ಮೊದಲು ನೋಡಬೇಕು ಅಂತ ಹೇಳಿದ್ರೆ ವಿಡಿಯೋಗಳನ್ನು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಾನು ಏನೇ ಹೊಸ ಹೊಸ ವಿಡಿಯೋ ಮಾಡಿದ್ರು ಕೂಡ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆವಾಗಲೇ ನೀವು ಆ ವಿಡಿಯೋನ ನೋಡ್ಬೋದು. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.